ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟರನ್ನ ನಾವರ್ದ ಮಲ್ಲರ್ಲು ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟರನ್ನ ನಾವರ್ದ ಮಲ್ಲರ್ಲು ಈ ವರ್ಷದ ಕೊಡಂಗೆದ ಕಂಬಳಡು ಒಂದನೇ ಬಹುಮಾನ ಕಕ್ಕೆಪದವದ ಕಂಬಳಡ ಎರಡನೇ ಬಹುಮಾನದ ತೀರ್ಪು ಪಡೆಯಿನಿರ್ಲು ಕರಿಣಿ ವರ್ಷ ನಾವರ್ದ ಮಲ್ಲ ವಿಭಾಗದ ಅತಿ ಹೆಚ್ಚು ಬಹುಮಾನ ಪಡೆಯಿನ ಇರುತ್ತೆ ಯಶಮಾನ್ರೆ ಕಂಬಳ ಕೂಟಕ್ಕೂ ಪಾದಾರ್ಪಣೆ ಮಲ್ತೆ ಇಂಚಪದ 5 ವರ್ಷಡು ನಾಬರ್ದಲ್ಲಿ ವಿಭಾಗಡೆ ನಾಬರ್ದ ಮಲ್ಲ ವಿಭಾಗಡೆ ಬಹುಮಾನ ಪಡೆ ಒಂದು ಪುನಂಚಿನ ಇರುತ್ತೆ ಯಶಮಾನ್ರೆ ನಿಟ್ಟೆ ಫಾರೆವರ್ಡ್ ಉದ್ಯಮ ಇತ್ತದೆ ಸುರತ್ಕಲ್ಡ್ ಆರ್ಯ ಆ್ಯಂಡ್ ಫೈರ್ ಆ್ಯಂಡ್ ಸೇಫ್ಟಿದ ಒಂದು ಉದ್ದಿಮೆದಾರ ಆದಿತ್ತದೆ ತನ್ನ ತೀರ್ಥರೂಪದ ಅಪ್ಪ ಅಮ್ಮನ ಪುದರಡೆ ಎರಲನ ಕಟ್ಟದ ಗಿಡ ಒಂದು ಪುನಂಚಿನ ಅಪರೂಪದ ಕುಟುಂಬ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟರನ್ನ ನಾಬರ್ದ ಮಲ್ಲರ್ಲು ಕರೆಕ್ಟ್ ಜೊತ್ತೊಂದಲ್ಲ ಬೈಂದೂರು ಮಂಜುನಾಥ್ ಗೌಡ್ರು ಬಂಬ್ರಾಣ ಬೈಲು ವಂದಿತ್ ಶೆಟ್ರು ಬಂಬ್ರಾಣ ಬೈಲು ವಂದಿತ್ ಶೆಟ್ರಲ್ಲ ಬೈಂದೂರು ಮಂಜುನಾಥ್ ಗೌಡ್ರಲ್ಲ ಅಂಚಿ ತಿರುಗಿದ್ದು ತೋಜಿ ಜನ ಉದ್ದ ಕಂಬಳಕೂಟದ ನಾವರ್ದ ಮಲ್ಲ ವಿಭಾಗದ ಅತ್ಯಂತ ಎತ್ತರದ ವ್ಯಕ್ತಿ ಕೊಲ್ಲೊಟ್ಟು ಆನಂದ ಶೆಟ್ರ ಹಿಡಿದು ಬೊಕ್ಕ ಬಂಬ್ರಾಣ ಬೈಲು ವಂದಿತ್ ಶೆಟ್ರೆ ಒಂದು ಅತ್ಯಂತ ಎತ್ತರದ ವ್ಯಕ್ತಿ ಇರಲಿನ ಗಿಡ ಬನಾರೆ ನಿರಂತರ ಪಾಲ್ಪಡವನ ಜೊತೆ ಬಲ್ಲದ ಮಲ್ಲ ವಿಭಾಗಡ್ಲ ನಾವರ್ದ ಮಲ್ಲ ವಿಭಾಗಡ್ಲ ಕರಿನ ವರ್ಷ ರಡ್ಡು ವಿಭಾಗಡ್ಲ ಅತ್ಯಂತ ಹೆಚ್ಚು ಬಹುಮಾನ ಪಡೆಯಿನ ಒಬ್ಬ ಓಟಗಾರ ಅದು ಗುರುತಿಸಿನ ಬಂಬ್ರಾಣ ಬೈಲು ವಂದಿತ್ ಶೆಟ್ರೆ ಆ ಇರ್ಲನ ಗಿಡಪನಂಚಿನ ಓಟಗಾರೆ ನೋಡಪ್ಪ